ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಹಾಗೂ ಕರ್ನಾಟಕ ಬ್ಯಾಂಕ್ನ ಜಂಟಿ ಆಶ್ರಯದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಾವೇಶ ಹಾಗೂ ಉತ್ಕೃಷ್ಟ ಸಂಸ್ಥೆಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಡಿಸೆಂಬರ್ 7ರಂದು ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಡಾಕ್ಟರ್ ಕೆ ಶಂಕರನ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಎಂಎಸ್ಎಂಇಗಳ ಬೆಳವಣಿಗೆಯಲ್ಲಿರುವ ಅಡಚಣೆಗಳನ್ನು ಗುರುತಿಸಿ ತಮ್ಮ ವ್ಯಾಪಾರವನ್ನು ಪರಿಣಾಮಕಾರಿಯಾಗಿ ನಡೆಸುವಲ್ಲಿ ಬೇಕಾಗುವ ಮಾರ್ಗಸೂಚಿಯನ್ನ ನೀಡುವುದು. ಇನ್ನು ಸಮಾವೇಶದಲ್ಲಿ ಸುಮಾರು 20 ಕ್ಷೇತ್ರದಲ್ಲಿ ಸಾಧನೆಗೈದ ಎಂಎಸ್ಎಂಇಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. Which is going to be on December 7th. It's a whole day program that is going to be held at Ocean Pearl in Bangalore. And the whole idea of this is to bring together people who actually make a difference to the MSME sector, of which you will notice that they themselves, you will find MSME owners and senior management, the policy makers, government representatives, financial institutions, educational institutions who provide the manpower, and it's open to people who are indeed interested in MSME. ಈ ಸಂದರ್ಭ ಕಾರ್ಪೊರೇಟ್ ಪ್ರೋಗ್ರಾಮ್ಸ್ನ ಡೀನ್ ಡಾಕ್ಟರ್ ಎಪಿ ಆಚಾರ್ಯ, ಸೀನಿಯರ್ ಪ್ರೊಫೆಸರ್ ಡಾಕ್ಟರ್ ಸುಧೀರ್ ರಾಜ್ಗೆ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.